ಪ್ರಮುಖ ಪ್ರತಿಪಕ್ಷವಾದ ಕಾಂಗ್ರೆಸ್ ಸದಸ್ಯರ ಬಹಿಷ್ಕಾರದ ನಡುವೆ ಕುಂದಾಪುರ ಪುರಸಭೆಯಲ್ಲಿ ನಡೆದ ಆಸ್ತಿ ತೆರಿಗೆಯ ಕುರಿತಾದ ವಿಶೇಷ ಸಭೆಯಲ್ಲಿ ಸರ್ಕಾರದ ಸುತ್ತೋಲೆಯಂತೆ ಜನರಿಗೆ ಹೊರೆಯಾಗದ ರೀತಿಯಲ್ಲಿ 2021-22ರ ಸಾಲಿಗೆ ತೆರಿಗೆ ದರವನ್ನು ಸರ್ಕಾರಿ ಮಾರುಕಟ್ಟೆ ದರದಂತೆ ಪರಿಷ್ಕರಿಸಲು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಸರ್ಕಾರದ ಸುತ್ತೋಲೆ, ಪುರಸಭೆ ಕೈಗೊಳ್ಳಬಹುದಾದ ನಿರ್ಧಾರಗಳ ಕುರಿತು ಸಭೆಗೆ ಸಮಗ್ರ ಮಾಹಿತಿ ನೀಡಿದ ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ ಅವರು ಸುತ್ತೋಲೆಯನ್ನ ನಿರ್ಲಕ್ಷ್ಯ ಮಾಡಿದರೆ ಅನುದಾನಗಳಿಗೆ ತೊಡಕಾಗುವ ಕುರಿತು ತಿಳಿಸಿದರು. ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಇದೇ ತರಹದ ಟ್ಯಾಕ್ಸ್ಗಳು ಇದ್ದಿತ್ತು. ಯಾವುದು ಖಾಲಿ ಜಾಗಕ್ಕೆ ಹೆಚ್ಚುವರಿಯಾಗಿ ತೆರಿಗೆ ಹಾಕುವಂಥದ್ದು. ನಂತರದ ದಿನದಲ್ಲಿ ಸ್ವಯಂ ಘೋಷಿತ ತೆರಿಗೆ ಬಂದಾದ್ಮೇಲೆ ಅದು ಕ್ಯಾನ್ಸಲ್ ಆಗಿ ಖಾಲಿ ಮನೆ ಮತ್ತು ಮನೆಯಲ್ಲಿ ಜಾಗಕ್ಕೆ ತೆರಿಗೆ ಹಾಕುವಂಥ ವ್ಯವಸ್ಥೆಗಳು ಬಂದಿದೆ. ನಾನು ಹೇಳೋದು ನಮ್ಮ ಹಿರಿಯರಾದಂಥ ಈಗಾಗಲೇ ಹೇಳಿದ್ರು ನೋಡಿ, ಮುಂದಿನ ದಿನದಲ್ಲಿ ಹೇಗೆ ಈಗ ಹಿಂದಿನ ಏನು ಟ್ಯಾಕ್ಸ್ ಏನು ಇಷ್ಟು ವರ್ಷ ಇದ್ದಿತ್ತು ಈ ವರ್ಷ ಸಹ ಅದನ್ನೇ ಜಾರಿ ಮಾಡಿ ಮುಂದಿನ 3 ವರ್ಷದ ಅವಧಿಯವರೆಗೆ ಅದನ್ನೇ ಇದು ಮಾಡಿ ನಂತರ ದಿನದಲ್ಲಿ ಹೇಗೆ ಮಾಡುವಂತ ನಾವೊಂದು ಎಲ್ಲ ಸೇರಿ ಒಂದು ನಿರ್ಧಾರ ಮಾಡುವಂತ ಮಾಡುವ. ಮತ್ತೆ ಸರ್ಕಾರದ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನೀವೇನಾದರೂ ಆ ರೀತಿಯ ಒಂದು ಕ್ರಮಗಳನ್ನು ನೀವೇನಾದರೂ ಕೈಗೊಳ್ಳದೇ ಇದ್ದರೆ ನಿಮ್ಮ ಸಂಬಂಧಪಟ್ಟ ಮುಖ್ಯಸ್ಥರ ಮೇಲೆ. ಈ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ಮುಖಂಡ ಚಂದ್ರಶೇಖರ್ ಕಾರ್ಬಿ ಅವರು ಆಸ್ತಿ ತೆರಿಗೆ ಏರಿಸದಂತೆ ಹಾಗೂ 2005-6ರ ದರದಲ್ಲಿ ಮುಂದುವರೆಸದಂತೆ ಒತ್ತಾಯಿಸಿ ಮನವಿ ನೀಡಿದ್ದೇವೆ. ಚರ್ಚೆಗೆ ಅವಕಾಶವಿಲ್ಲದ ಈ ಸಭೆಯಿಂದ ದೂರ ಉಳಿದಿದ್ದೇವೆ. ನಾವು ಯಾವತ್ತೂ ಪಲಾಯನ ಮಾಡುವುದಿಲ್ಲ. ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಜನರ ಪರವಾಗಿ ಹೋರಾಟ ನಡೆಸುತ್ತಾ ಬಂದಿದೆ. ಮುಂದೆಯೂ ಜನಪರವಾದ ಹೋರಾಟಕ್ಕೆ ತಯಾರಿದ್ದೇವೆ ಎಂದರು. ಅವರಿಗೋಸ್ಕರವೇ ನಾವಿವತ್ತು ಸ್ಪೆಷಲ್ ಮೀಟಿಂಗ್ ಕರೆದೇ ಇರೋದು. ಈ ಒಂದು ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಚರ್ಚೆಯಲ್ಲಿ ಏನೆಲ್ಲ ಹೆಚ್ಚು ಕಡಿಮೆ ಆಗ್ತದೆ, ಎಲ್ಲಿ ತೆರಿಗೆ ಜಾಸ್ತಿ ಆಗ್ತದೆ, ತೆರಿಗೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಎಂಬುದು ಇದನ್ನು ಮನವರಿಕೆ ಮಾಡಿಕೊಂಡು ಮತ್ತೆ ಹೆಚ್ಚಾದದನ್ನು ಸಮಾಧಾನ ಮಾಡಬಹುದು. ಇವಾಗ ನಾವು ಕೂಡ ವಿಶೇಷ ಸಭೆಯನ್ನು ಕರೆದ ಉದ್ದೇಶಕ್ಕೆ ಹೇಳಿದ ಅಧ್ಯಕ್ಷರಿಗೆ ಅದಕ್ಕೋಸ್ಕರವೇ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಆದ ಮೇಲೆ ಈ ತೆರಿಗೆಯನ್ನು ತಾವು ಜನರಿಗೆ ಹಾಕಬೇಕೆಂಬತಕ್ಕಂಥದ್ದು. ಯಾಕಂದರೆ ಇವತ್ತಿಗೂ ಜನರ ಪರಿಸ್ಥಿತಿ ಅಲ್ಲ. ತಾವು ಕಳೆದ ಬಾರಿ ತೆರಿಗೆಯನ್ನು ಏರಿಸಿದ್ದೇವೆ ಪುರಸಭೆಯವರು, ಅದರೊಟ್ಟಿಗೂ ನಮ್ಮ ಆರೋಗ್ಯ ಕರವನ್ನು ಕೂಡ ಏರಿಸಿದ್ದೇವೆ. ಈಗಾಗಲೇ ಮಾಹಿತಿ ಬಂತು, ಸುಳ್ಳು ಸದ್ಯ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಈಗಾಗಲೇ ಕಾಲೇಜು ಶಾಲೆಗಳಿಗೆ ರಜೆ ಸಹಾಯವಾಗಿದೆ. ಕೊರೋನಾದ ಒಂದು ದೃಷ್ಟಿಯಿಂದ ಸರಿಯಾಗಿ ನಮಗೆ ಮಾಹಿತಿ ಸಿಗ್ತದೆ. ಚಾಲ್ತಿ ಸಾಲಿನಲ್ಲಿ ನಾವು ಏನು ಒಂದು ತೆರಿಗೆಯನ್ನು ತಗೊಳ್ತಾ ಇದ್ದೇವೆ, 1,000 ಚದರ ಸ್ಕ್ವೇರ್ ಮೀಟರ್ನ ಒಂದು ಚದರ ಅಡಿಯ ಒಂದು ಮನೆಗೆ 750 ರೂಪಾಯಿ ಅಥವಾ 1,000 ರೂಪಾಯಿ ತೆರಿಗೆ ಬರುವುದಾದ್ರೆ ಹೊಸ ನಾಲ್ಕೇ ಸೂಚಿ ಮೇಲೆ ಸಹ ಅದಕ್ಕಿಂತ ರೂಪಾಯಿ 25 ಅಥವಾ 30 ಹೆಚ್ಚಾಗಬಹುದು. ವಿನ ಇದ್ದ ಬೆಲೆಗಿಂತ ಕಮ್ಮಿ ಮಾಡಿದ್ರೆ ಆರ್ಥಿಕ ನಷ್ಟ ಉಂಟಾಗ್ತದೆ. ಷಡೆ ಸಂಪ್ರದಾಯ ಹೇಳ್ತದೆ, ಇದ್ದದಕ್ಕಿಂತ ಕಮ್ಮಿ ಮಾಡಿದ್ರೆ ಆರ್ಥಿಕ ನಷ್ಟ, ಬಜೆಟ್ ನಷ್ಟ ಎಲ್ಲ ತೊಂದರೆ ಆಗ್ತದೆ. ಅದರಿಂದ ಇದ್ದದ್ದಕ್ಕೆ ಕಮ್ಮಿ ಆಗದಾಗೆ ಜನರಿಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಾವು ಜಾಸ್ತಿ ಮಾಡಿದ್ದೇವೆ ಅಂತ ಕಾಣಿಸ್ಕೊಳ್ಳೋ ರೀತಿಯಲ್ಲಿ 1,000 ರೂಪಾಯಿ 1,030, 1,050 ಆ ರೀತಿ 25 ಟೋಟಲ್ನಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ದಯವಿಟ್ಟು ನೋಡಬೇಕು. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ತೆರಿಗೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ವರ್ಷವಾರು ದರವಾರು ಏನು ಜಾಸ್ತಿ ಆಗ್ತದೆ, ತೆರಿಗೆಯ ನೋಂದಣಿ ಜಾಸ್ತಿ ಆಗ್ತದೆ. ಅದರ 3 ವರ್ಷ ಪುರಸಭೆಯ ಅಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಡನ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಶೇಖರ್ ಪೂಜಾರಿ ಉಪಸ್ಥಿತರಿದ್ದರು.